ನಮಸ್ಕಾರ. ಏನು ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏನಪ್ಪ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಏನಪ್ಪ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಏನು ಆರೋಗ್ಯ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಅನಂತ ಪ್ರಭು ಅವರು, ಪ್ರೊಫೆಸರ್ ಆಫ್ ಜನರಲ್ ಸರ್ಜರಿ, ಈ ಒಂದು ಏನಪ್ಪ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಹಿರಿಯ ವೈದ್ಯರು ಈ ದಿವಸ ನಮ್ಮ ಜೊತೆಗೆ ಮಾತುಕತೆಗಿದ್ದಾರೆ. ಅಭ್ಯಾಸದಲ್ಲಿ ಒಳ್ಳೆಯ ಹಾಡುಗಾರರು ಕೂಡ. ಯೂಟ್ಯೂಬಲ್ಲಿ ಅನೇಕ ಅವರ ಹಾಡುಗಳನ್ನು ನಾವು ನೋಡ್ಬೋದು, ಕೇಳ್ಬೋದು. ಎಸ್, ಇವತ್ತು ನಾವು ಡಯಾಬಿಟಿಕ್ ಫುಡ್, ಮಧುಮೇಹ ನಾವು ಕೇಳಿರ್ತೇವೆ, ಸಕ್ಕರೆ ಕಾಯಿಲೆ, ಡಯಾಬಿಟೀಸ್ ಇದೆಲ್ಲ ಮಾತಾಡಿರ್ತೇವೆ. ಆದರೆ ಕಾಲಿಗೆ ಸಂಬಂಧಪಟ್ಟದ್ದೇ ಪರ್ಟಿಕ್ಯುಲರ್ಲಿ ಅನೇಕ ಮಂದಿ ಅಂತ ಒಂದು ಕ್ಲಿಷ್ಟಕರವಾದಂಥ ಸಮಸ್ಯೆಯನ್ನು ಎದುರಿಸಿರ್ತಾರೆ ಡಾಕ್ಟರ್. ಡಯಾಬಿಟಿಕ್ ಫುಡ್ ಅಂತ ಫುಡ್ ಏನು ಇದನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಏನಿದು ಡಯಾಬಿಟಿಕ್ ಫುಡ್ ಅಂತ ಹೇಳಿದ್ರೆ? ಡಯಾಬಿಟಿಕ್ ಫುಟ್ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ನಮ್ಮ ಕಾಲಿಗೆ, ನಮ್ಮ ನಾರ್ಮಲ್ ಮನುಷ್ಯರಿಗೆ ಕಾಲಿಗೆ ಏನಾದರೂ ಗಾಯ ಆದರೆ ಏನು ಅದು ಗೊತ್ತಾಗ್ತದೆ, ನೋವು ಗೊತ್ತಾಗ್ತದೆ, ನಾವು ಟ್ರೀಟ್ಮೆಂಟ್ ತಗೊಳ್ತೇವೆ, ಸರಿಯಾಗಿ ಚೆನ್ನಾಗುತ್ತೆ. ಆದರೆ ಆ್ಯಕ್ಚುಲಿ ಡಯಾಬಿಟಿಸ್ ಪ್ರಾಬ್ಲಮ್. ವಾಟ್ ಈಸ್ ಡಯಾಬಿಟಿಸ್? ಡಯಾಬಿಟಿಸ್ ಅಂತ ಹೇಳಿದ್ರೆ ನಮ್ಮ ಮೈಯಲ್ಲಿ ಶುಗರ್ ಅಂಶ ಜಾಸ್ತಿ ಆಗಿರ್ತದೆ. ಆ ಶುಗರ್ ಅಂಶ ಜಾಸ್ತಿ ಹೋಗುವುದು ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಇನ್ಸುಲಿನ್ ಅಂತ ಒಂದು ಕಂಟ್ರೋಲರ್ ಇನ್ಸೈಡ್ ದ ಅಬ್ಡಮನ್, ದಟ್ ಈಸ್ ಪ್ಯಾಂಕ್ರಿಯಾಸ್. ಐ ಕ್ಯಾನ್ ಶೋ ಯು ದಿಸ್ ಪ್ಯಾಂಕ್ರಿಯಾಸ್ ಹಿಯರ್. This is pancreas. This is pancreas. This pancreas has got islets of Langerhans ಅಂತ ಹೇಳಿದೆ. islets of Langerhans ಅಂತ ಹೇಳಿದ್ರೆ ಅದರಿಂದ ಇನ್ಸುಲಿನ್ ಡೆವಲಪ್ ಆಗ್ತದೆ. ದೇರ್ ಆರ್ ಮೆನಿ ಅದರ್ ಹಾರ್ಮೋನ್ಸ್ ಇನ್ ದ ಬಾಡಿ, ಅದನ್ನು ನಮ್ಮ ಶುಗರ್ ಜಾಸ್ತಿ ಮಾಡ್ತದೆ. ಆದರೆ ಏಕೈಕ ದಿಸ್ ಇಸ್ ಪ್ಯಾಂಕ್ರಿಯಾಸ್ ವಿಚ್ ಇಸ್ ಶೋನ್ ಹಿಯರ್, ವಿಚ್ ಇಸ್ ಲೈಸ್ ಬಿಹೈಂಡ್ ದ ಸ್ಟಮಕ್. ಅದು ಮಾತ್ರ ಏಕೈಕ ಮೈಯಲ್ಲಿ ಇರೋದೊಂದು ಆರ್ಗನ್ ವಿಚ್ ಪ್ರೊಡ್ಯೂಸಸ್ ಇನ್ಸುಲಿನ್. ಬೇರೆ ಹಾರ್ಮೋನ್ಸ್ ಮೈಯಲ್ಲಿ ಡೆವಲಪ್ ಆಗ್ತದೆ, ಅದು ಎಲ್ಲ ಇನ್ಸುಲಿನ್ ನಮ್ಮ ಮೈಯಲ್ಲಿ ಇನ್ಸುಲಿನ್ ಕಡಿಮೆ ಮಾಡಿ ನೋಡ್ತದೆ. ಆದರೆ ಇದು ಬೇರೆ ಹಾರ್ಮೋನ್ಸ್ ನಮ್ಮ ಶುಗರ್ ಜಾಸ್ತಿ ಮಾಡ್ತದೆ. ಮೈಯಲ್ಲಿ ಇನ್ಸುಲಿನ್ ಮಾತ್ರ ಒಂದು ಅಂತ ಹಾರ್ಮೋನ್, ಅದು ಕೆಳಗೆ ಮಾಡ್ತದೆ. ಇದು ನಮ್ಮ ದೇಹದಲ್ಲಿ ಸಿನ್ಸ್ ಬರ್ತ್ ಟಿಲ್ ಡೆತ್ ಇದು ಒಂದು ಫೈಟ್ ನಡೀತಾ ಇರ್ತದೆ ಇಬ್ಬರೊಟ್ಟಿಗೆ. ನಾನು ಜಾಸ್ತಿ ಮಾಡ್ತೀನಿ, ನೀವು ಕೆಳಗೆ ಮಾಡ್ಲಿಕ್ಕೆ ನೋಡ್ತದೆ, ಅದು ನಡೀತಾ ಇರ್ತದೆ. ಇದು ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಹಾರ್ಮೋನ್, ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಆರ್ಗನ್ ಇದು ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗ್ತದೆ. ಅದು ಪ್ರಾಯ ಆದ ತಕ್ಷಣ ಡಿಮ್ ಆಗ್ತದೆ ಅಂತ ಹೇಳ್ತೇವೆ ನಾವು. ಪ್ರಾಯದ ಸ್ವಲ್ಪ ಡಿಮ್ ಆಗಿದ್ದಾರೆ ಮಾರ, ಅದೇ ಈ ಆರ್ಗನ್ ಕೂಡ ಸ್ವಲ್ಪ ಡಿಮ್ ಹಾಕೊಂಡು ಕೆಲವರಿಗೆ ಅದಕ್ಕೆ ಪ್ರಾಬ್ಲಮ್ ಬರ್ತದೆ. ಆವಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ. ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆದ ತಕ್ಷಣ ಅವ್ರದ್ದೇ ರಾಜ್ಯ ಮತ್ತೆ ಫುಲ್ ಬಾಡಿಯಲ್ಲಿ ಶುಗರ್ ನಡೀತಾ ಇರ್ತದೆ. ಆ ಶುಗರ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿ ಕೆಲವರು ಹೇಳಿದ್ರೆ ಉಂಟು, ನಮಗೆ ಫ್ಯಾಕ್ಟ್ರಿ ಉಂಟಯ್ಯ, ನಿಮ್ಗೆ ಕಾಫಿ ಕುಡಿತಾರೆ ಸಕ್ಕರೆ ಆಗ್ಬೇಕಾ, ಬೇಡ ನಮಗೆ ಫ್ಯಾಕ್ಟ್ರಿ ಉಂಟು ಹೇಳ್ತಾರೆ, ನಮ್ಮಲ್ಲೇ ಫ್ಯಾಕ್ಟ್ರಿ ಉಂಟು ಹೇಳ್ತಾರೆ. ಹಂಗೆ ಅದಕ್ಕೆ ನಾವು ಆ ಇನ್ಸುಲಿನ್ ಬಗ್ಗೆ, ಆ ಇನ್ಸುಲಿನ್ ಅಂದ್ರೆ ಆ ಪರ್ಟಿಕ್ಯುಲರ್ ಆರ್ಗನ್, ಅದಕ್ಕೆ ಪ್ಯಾಂಕ್ರೆಟೈಟಿಸ್ ಅಂತ ಒಂದು ಕಾಯಿಲೆ ಬರ್ತದೆ, ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್. that leads to chronic pancreatitis sometimes. This is very common in alcoholic people. Alcohol people ಕೆಲವರಿಗೆ, ಇಲ್ಲದೆ ಕೆಲವರಿಗೆ ಸ್ಟೋನ್ಸ್ ಇದ್ದವರಿಗೆ, ಕೆಲವರಿಗೆ ಪಿತ್ತಕೋಶದಲ್ಲಿ ಸ್ಟೋನ್ಸ್ ಇದ್ದವರು ಕೂಡ ಪ್ಯಾಂಕ್ರೆಟೈಟಿಸ್ ಶುರುವಾಗ್ತದೆ. ಆ ಪ್ಯಾಂಕ್ರೆಟೈಟಿಸ್ ಅಲ್ಲಿ ಆವಾಗ ಆ ಗ್ಲ್ಯಾಂಡ್ ಸ್ವಲ್ಪ ಡಿಸ್ಟ್ರಾಯ್ ಆಗಿ ಬರ್ತದೆ. ಆವಾಗ ಅವರಿಗೆ ಶುಗರ್ ಪ್ರಾಬ್ಲಮ್ ಬರ್ಲಿಕ್ಕೆ ಚಾನ್ಸ್ ಉಂಟು. ಇಲ್ಲ ಇನ್ನೊಂದಂತ ಹೇಳಿದ್ರೆ ಹೆರಿಡಿಟರಿ ಆಗಿ ಬರ್ತದೆ, ವಂಶ ಪಾರಂಪರ್ಯವಾಗಿ ಬರ್ತದೆ. 50 ವರ್ಷ 60 ವರ್ಷದ ನಂತರ ಅದು ಕೂಡ ಬರ್ತದೆ. ನಾವೊಂದು ಹೇಳ್ತೇವೆ ನಮ್ಮ ತಾತರ ನಮ್ಗೆ ಎಲ್ಲ ಸಿಕ್ಕಿದೆ ಅಂತ ಹೇಳಿ, ಅದು ಕೂಡ ಇದರೊಟ್ಟಿಗೆ ಇದು ಕೂಡ ಒಂದು ಕಾಯಿಲೆ ಬಂದು ಮೊದಲಾಗಿ ಕೇಳ್ತೀರಿ ಪೇಷಂಟ್ ಬಂದ ತಕ್ಷಣ ಮನೆಯಲ್ಲಿ ಯಾರಿಗಿತ್ತು, ಡೆಫಿನೆಟ್ಲಿ ಕೇಳಿ ಬರ್ತದೆ. ಅಬೌಟ್ 70 to 80% ಅವರಿಗೆ ನಮ್ಗೆ ಕೇಳಿ ಬರ್ತದೆ. ಇನ್ನೊಬ್ಬರಿಗೆ ಅಟ್ ದ ಏಜ್ 60-70 ಬರುವಾಗ ಒಂದ್ಸರಿ ಬರೋದುಂಟು. ಬಿಕಾಸ್ ಆಫ್ ಸಮ್ ಕಾಯಿಲೆ, ಅದಕ್ಕೆ ಆ ಪರ್ಟಿಕ್ಯುಲರ್ ಪ್ಯಾಂಕ್ರೆಸ್ಗೆ ಕಾಯಿಲೆಗೆ ಬಂದರೆ ಅವರಿಗೆ ಕೂಡ ಬರೋದುಂಟು. ಅವಾಗ ಹೆರಿಡಿಟರಿ ಹೇಳಲಿಕ್ಕೆ ಆಗುದಿಲ್ಲ, ಅದಕ್ಕೆ ಬೇರೆ ಕಾಯಿಲೆ ಬರ್ತದೆ, ಆವಾಗ ಶುರು ಆಗ್ತದೆ. ಎಸ್ಪೆಷಲಿ ಪ್ಯಾಂಕ್ರೆಟೈಟಿಸ್ ಆದರೆ ಅಂಥವರಿಗೆ ಕೂಡ ಅದರಲ್ಲಿ ಉತ್ಪತ್ತಿ ಕಡಿಮೆ ಆಗ್ತದೆ, ಇನ್ಸುಲಿನ್ ಡಯಾಬಿಟಿಸ್ ಬರ್ತದೆ. ಎಸ್, ಈಗ ಡಯಾಬಿಟಿಸ್ ಅಂತಿಮವಾಗಿ ಕಾಲಿಗೆನೇ ಒಂದು ಸಮಸ್ಯೆಯಾಗಿ ಕಾಡುವಂತ ಸಂದರ್ಭ ಯಾಕೆ ಬರುವುದು, ಏನದು ವಿಶೇಷ? ಈಗ ಸಾಮಾನ್ಯವಾಗಿ ಒಂದು 40 years ಅಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಶುರು ಆಯ್ತು ಅಂತ ಅನ್ಸ್ಕೊಳ್ಳಿ. 40 years ಇಂದ ಡಯಾಬಿಟಿಸ್ ಶುರುವಾದವರಿಗೆ ಕಾಲಿಗೆ ನಮ್ಮ ಬಾಡಿಯಿಂದ ಹಾರ್ಟಿಂದ ಪಂಪ್ ಆಗಿ ರಕ್ತ ಸರಿ ಬೇರೆ ಟಿಶ್ಯೂಸ್ ಎಲ್ಲ ಹೋಗಿ ಕಾಲಿಗೆ ಬರ್ತದೆ. ಕಾಲಿಗೆ ಬರೋ ಪ್ರೆಷರ್ ಅವತ್ತು ಕಡಿಮೆ ಆಗ್ತದೆ. ಬ್ಲಡ್ ಹಾರ್ಟಿಂದ ಇಲ್ಲಿ ಬರೋದು ತುಂಬ ಪ್ರೆಷರ್ ಬರ್ತದೆ, ಆದರೆ ಕೆಳಗೆ ಬರುವ ಪ್ರೆಷರ್ ಕಡಿಮೆ ಆಗ್ತದೆ. ಒಂದು ಪ್ರೆಷರ್ ಕಡಿಮೆ ಅದಕ್ಕೋಸ್ಕರ ಕಾಲಲ್ಲಿ ಇನ್ನೊಂದು ಇಲ್ಲಿ ಕಾಫ್ ಮಸಲ್ಸ್ ಅಂತ, ಅದು ಕೂಡ ಒಂದು ಹಾರ್ಟ್ ಅಂತ ಹೇಳ್ತೇವೆ ನಾವು. ಯಾವ್ದು ಎಷ್ಟು ನಡಿತೇವೆ ನಾವು ಅಷ್ಟು ಕಾಫ್ ಮಸಲ್ಸ್ ವರ್ಕ್ ಆಗ್ತಾ ಇರ್ತದೆ, ಅದು ಕೂಡ ಪಂಪ್ ಮಾಡ್ತಾ ಇರ್ತದೆ ಬ್ಲಡ್ ಅನ್ನು. ಅದಕ್ಕೆ ಹೇಳುವಂಥದ್ದು ದೈಹಿಕ ಚಟುವಟಿಕೆ ನಿರಂತರ ಬೇಕು, ವಾಕಿಂಗ್ ಆಗ್ತಾ ಇರಬೇಕು ಅಂತ ಹೇಳ್ತಾರೆ ಎಲ್ಲರಿಗೂ. ಅದರಿಂದಾಗಿ ಮತ್ತೆ ಬಿಕಾಸ್ ಆಫ್ ಡಯಾಬಿಟಿಸ್ ನಮ್ಮ ಎಲ್ಲ ರಕ್ತನಾಳಿಗಳಲ್ಲಿ ಒಂದು ಚಿಕ್ಕ ಪಾಮಾಜಿ ತರ ತುಂಬುತ್ತದೆ, ಅದಕ್ಕೆ ನಾವು ಫ್ಯಾಟ್ ಅಂತ ಹೇಳ್ತಾರೆ, ಲಿಪಿಡ್ಸ್. ದ್ಯಾಟ್ ವಿಲ್ ಕಮ್ ಇನ್ ಟು ದ ವೆಸಲ್ಸ್. ಒಳಗಿಂದ ತುಂಬಿಕೊಂಡು ಆ ವೆಸಲ್ಸ್ ಇದು ಜಾಗವನ್ನು ಕಡಿಮೆ ಮಾಡಿ ಕೊಡ್ತದೆ. ಆ ಹಾರ್ಟಿಂದ ಬರೋ ಪಂಪ್ ಆಗೋ ಬ್ಲಡ್ ಕೆಳಗೆ ಬರೋದು ಕಡಿಮೆ ಆಗಿ ಬರ್ತದೆ, ಸ್ಲೋ ಆಗ್ತದೆ. ಅದಕ್ಕೆ ನಾವು ಮತ್ತೆ ಲಾಸ್ಟಿಗೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ನಾವು ಕಾಲಿಗೆ ನಾವು
ಕಪ್ಪಾಗಿದೆ ಮರ, ಎಂತದ ಒಂದು ನೋವು ಇದು ಗೊತ್ತಾಗುದಿಲ್ಲ, ಕಾಲಿಗೆ ನೋವು ಗೊತ್ತಾಗುದಿಲ್ಲ. ಸಾಮಾನ್ಯವಾಗಿ ಅದಕ್ಕೆ ನಾವು ಗ್ಯಾಂಗ್ರೀನ್ ಅಂತ ಹೇಳ್ತೇವೆ. ಮತ್ತೆ ಆ ಕಾಲದ ಬ್ಲಡ್ ಸಪ್ಲೈ ಕಡಿಮೆ ಆಗಿ 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 ಡಯಾಬಿಟಿಸ್ ಇದ್ದವರಿಗೆ ಎಥೆರೋಸ್ಕ್ಲೆರೋಸಿಸ್ ಆಫ್ ದ ವೆಸಲ್ಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ವಯಸ್ಕರಲ್ಲಿ ನೀವು ಹೇಳಿದಾಗ, ಯಾಕಂದ್ರೆ ಒಂದಷ್ಟು ಡಯಾಬಿಟಿಕ್ ಸಮಸ್ಯೆ ಇರೋರಲ್ಲಿ ಕಾಲಿನಲ್ಲಿ ಕಪ್ಪು ಆಗಿ ಗೋಚರಿಸ್ತಾ ಇರ್ತದೆ. ಅದಕ್ಕೆ ಗ್ಯಾಂಗ್ರೀನ್ ಅಂತ ಹೇಳ್ತೇವೆ, ಅದರ ಲಕ್ಷಣ. ಅದಕ್ಕಿಂತ ಮುಂಚೆ ಅವರಿಗೆ ಹೀಟ್ ಗೊತ್ತಾಗುದಿಲ್ಲ, ಮುಟ್ಟಿದ್ದು ಗೊತ್ತಾಗುದಿಲ್ಲ, ಎಲ್ಲಿ ಮುಟ್ತೇನೆ ಮರ ನನಗೆ ಕಾಲಿಂದ ಮುಟ್ಟಿದ್ದು ಗೊತ್ತಾಗುದಿಲ್ಲ, ಬಿಸಿ ಇದ್ರೆ ಗೊತ್ತಾಗುದಿಲ್ಲ, ಗಾಯ ಆದ್ರೆ ಗೊತ್ತಾಗಲ್ಲ, ಅಲ್ಲಿ ಕಾಲಿಂದ ರಕ್ತ ಹೋದ್ರೆ ಗೊತ್ತಾಗುದು, ಎಂಥದ್ದು ಗೊತ್ತಾಗುದಿಲ್ಲ ಅವರಿಗೆ. ಅಂಥದ್ದಕ್ಕೆ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೇವೆ. ದಿಸ್ ಕಾಲ್ಡ್ ಆಸ್ ಡಯಾಬಿಟಿಕ್ ನ್ಯೂರೋಪತಿ. ಇಟ್ ಇಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್. ಇನ್ನೊಂದು ಕಾಂಪ್ಲಿಕೇಶನ್ ಉಂಟು, ಡಯಾಬಿಟಿಕ್ ಆಪ್ಥಾಲ್ಮೋಪತಿ, ಡಯಾಬಿಟಿಕ್ ರೆಟಿನೋಪತಿ ಹೇಳ್ತಾರೆ ಅದಕ್ಕೆ ನಾವು. ಆಪ್ಥಾಲ್ಮೋಪತಿ ಅಲ್ಲ, ಸಾರಿ, ರೆಟಿನೋಪತಿ. ಹಾಗೆ ಕಿಡ್ನಿ ಸಮಸ್ಯೆ ಬರ್ತದೆ, ಹಾಗೆ ಕಿಡ್ನಿ ಪ್ರಾಬ್ಲಮ್ ಬರ್ತದೆ. ಸೊ ಡಯಾಬಿಟಿಸ್ ಇಸ್ ನಾಟ್ ಶುಗರ್ ಮಾತ್ರ ಅಲ್ಲ, ಇಡೀ ದೇಹಕ್ಕೆ, ಹಾರ್ಟಿಗೆ ತೊಂದರೆ ಬರ್ತದೆ, ಕಿಡ್ನಿಗೆ ತೊಂದರೆ ಬರ್ತದೆ, ಕಣ್ಣಿಗೆ ಬರ್ತದೆ. ಮಲ್ಟಿ ಆರ್ಗನ್. ಇಟ್ಸ್ ಎ ಸಿಸ್ಟಮಿಕ್ ಡಿಸೀಸ್. It is a systemic disease, and please don't take it lightly. My one advice to you, all of you, is don't take diabetes lightly. Do proper consultation with a doctor, physician, surgeons. Now and then take care of your lower limbs as much as possible. Yesterday, in the last 1 week, ನಾವು ತುಂಬ ಆಪರೇಷನ್ ಮಾಡಿದ್ದೇವೆ, ಇಂಥ ಕಾಲಿಗೆ ಸಂಬಂಧಪಟ್ಟ ತುಂಬ ಆಪರೇಷನ್ ಮಾಡಿದ್ದೇವೆ. ಎಸ್, ಈಗ ಡಾಕ್ಟರ್ ನಾನು ಅಲ್ಲಿಗೆ ಬರ್ತೇನೆ. ಈಗ ಸಾಮಾನ್ಯವಾಗಿ ಏನು ಗೋಚರಿಸುವಂಥ, ಕಾಲಿನಲ್ಲಿ ಗೋಚರಿಸುವಂಥ ಆ ಕಪ್ಪು ಸ್ಕಿನ್ ಇದೆಲ್ಲ, ಅದು ಸಾಮಾನ್ಯ ಜನರಿಗೆ ಈಗ ನೀವು ಹೇಳುವಂಥದ್ದು ಅದು ಒಂದು ಲಕ್ಷಣ ಅಂತ. ಅದು ಅಂದರೆ ಮುಂದೆ ನಿಮಗೆ ಗಂಭೀರವಾದ ಸಮಸ್ಯೆಯನ್ನು, ಅದು ಆಲ್ರೆಡಿ ಬಂದಿದೆ ಆಲ್ರೆಡಿ ಕಪ್ಪಾದ ತಕ್ಷಣ ಬಂದಿದೆ ಅಂತ ಅನ್ಸ್ಕೊಂಡು, ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಂತ ನಂಗೆ ಹೇಳ್ಬೇಕು. ಈಗ ಹೇಳಿ ಸರ್, ಹೇಳಿ. ಅದು ಕಪ್ಪಾದ ತಕ್ಷಣ ಮತ್ತೆ ಕಟ್ ಮಾಡಿ ಬಿಸಾಡ್ಬೇಕು. ನಾವು ನಮ್ಮ ಮನೆಯಲ್ಲಿ ಏನಾದ್ರು ಎಷ್ಟು ಫಲ ತಗೊಂಡು ಬಂದ್ರೆ, ಫ್ರೂಟ್ಸ್ ತಗೊಂಡು ಬಂದ್ರೆ, ಒಂದು ಕಪ್ಪಾದ ತಕ್ಷಣ ನಾವು ತೆಗೆದು ಬಿಸಾಡುದಿಲ್ವಾ? ಹಾಗೇನೆ ಇದು ಕಾಲಿಗೆ ಬೆರಳು ಕಪ್ಪಾದ ತಕ್ಷಣ ಅದಕ್ಕೆ ಗ್ಯಾಂಗ್ರೀನ್ ಅಂತ ಹೇಳ್ತೇವೆ ನಾವು. ಒಂದು ಗ್ಯಾಂಗ್ರೀನ್ ಅಂತ ಹೇಳಿದ್ರೆ ಡೆಡ್ ಟಿಶ್ಯೂ, ಅದು ವಿತ್ ಇನ್ಫೆಕ್ಷನ್ ಆಗ್ತದೆ ಅದರಲ್ಲಿ. ಅದು ಆ ಟಿಶ್ಯೂ ಒಳಗೆ ಇದ್ರೆ ಬೇರೆ ತಾಗ್ತದೆ, ಮತ್ತೆ ಅದನ್ನು ಆ ಪೋರ್ಷನ್ ಕಟ್ ಮಾಡಿ ಬಿಸಾಡಬೇಕಾಗ್ತದೆ. ಅದೇ ತನಕ ನಾವು ವೇಟ್ ಮಾಡಬಾರ್ದು, ಅದೇ ತನಕ ಹೋಗಬಾರ್ದು ನಾವು ಅಂತೇಳಿ ವಿಷಯ ನಮಗೆ ಮಾತಾಡೋದು. ಈಗ ಕಾಲು ಕಪ್ಪಾದಂಥ ಪರಿಸ್ಥಿತಿ ಬಂತು, ಅಥವಾ ಸ್ಕಿನ್ ಎಲ್ಲ ಕಪ್ಪಾದಂಥ ಪರಿಸ್ಥಿತಿ ಬಂತು, ಅವರು ಬಂದ ತಕ್ಷಣ ನೀವು ನಿಮ್ಮನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದಾಗ ಏನು ಪ್ರಾಥಮಿಕ ಹಂತದ ಚಿಕಿತ್ಸೆ ಏನಿರುತ್ತೆ ಅವರಿಗೆ? ಫಸ್ಟ್ ಆಫ್ ಆಲ್ ಅವರಿಗೆ ಕಾಲು ಅಲ್ಲಿ ತನಕ ಹೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ ಏನು ಮಾಡೋದು? ಬಿಡಬಾರ್ದು. ನಾವು ಅವರಿಗೆ ಕಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅವರು ಸ್ವಯಂ ಆಗಿ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಅದಕ್ಕಂದ್ರೆ ನಾವು ಅವರಿಗೆ ವಿಷಯ ಸ್ವಲ್ಪ ನಾವು ಆವಾಗ ನಾವು ಹೇಳ್ತಾ ಇರ್ತೇವೆ, ನಮ್ಮ ಮಾತುಕತೆ ಇರ್ತದೆ ಈ ವಿಷಯದಲ್ಲಿ. ಪೇಷಂಟ್ ಬಂದಿಗೆ ನಾವು ಹೇಳ್ತಾ ಇರ್ತೇವೆ, ಡಯಾಬಿಟಿಸ್ ಇದ್ದವ್ರಿಗೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಹೇಳ್ತೇವೆ. ಏನಾದರೂ ಕಾಲಿಗೆ ಸಮಸ್ಯೆ ಬಂದರೆ, ಕಾಲಿಗೆ ಏನಾದರೂ ಚಿಕ್ಕ ಇನ್ಫೆಕ್ಷನ್ ಆಯಿತು, ಇನ್ಫ್ಯಾಕ್ಟ್ ವಾಟ್ ಎವರ್ ನಿಮ್ದು ನೇಲ್ ಕೂಡ ರಿಮೂವ್ ಮಾಡ್ಲಿಕ್ಕೆ ಇದ್ರೆ ಅದು ಕೂಡ ಜಾಗೃತಿಯಲ್ಲಿ ತೆಗೀರಿ, ಗಾಯ ಆಗಬಾರ್ದು. ಉಗುರು ಕತ್ತರಿಸುವಾಗ ಕೂಡ ಗಾಯ ಆಗಬಾರದು ಅಂತ. ಮತ್ತೆ ಟೈಟ್ ಫಿಟ್ಟಿಂಗ್ ಶೂಸ್ ಹಾಕೊಂಡು ಹೋದ್ರೆ ಶೂ ಬ್ಯಾಟ್ ಆಗ್ತದೆ. ಎಷ್ಟೋ ಮಂದಿ ಬಂದಿದ್ದುಂಟು, ನಮಗೆ ಟೈಟ್ ಶೂಸ್ ಆಗಿದ ನಂತರ ಶೂ ಬ್ಯಾಟ್ ಆಗಿ ಅದಂತ ಕಾಲು ನನಗೆ ಕಪ್ಪಾಗ್ಲಿ ಶುರು ಆಗಿ ಅಂತ ಹೇಳ್ತಾರೆ. ಟೈಟ್ ಶೂ ಆಗಬಾರ್ದು, ಸಾಕ್ಸ್ ಡೈಲಿ ಚೇಂಜ್ ಮಾಡ್ತಾ ಇರಬೇಕು. ಕಾಲಿಗೆ ಸೆನ್ಸೇಷನ್ ಕಡಿಮೆ ಆಯ್ತು, ಗೊತ್ತಾಗುದಿಲ್ಲ, ಬಿಸಿ ತಾಗಿದ್ದು ಗೊತ್ತಾಗುದಿಲ್ಲ. ಕೆಲವರು ನೋಡಿದ್ರೆ ದೇವಸ್ಥಾನಕ್ಕೆ ಸುತ್ತು ತೆಗಿತಾ ಇರ್ತಾರೆ, ಬಿಸಿಲಿಗೆ ಸುತ್ತು ತೆಗಿತಾ ಇರ್ತಾರೆ, ಕಾಲಿಗೆ ನೋವು ಗೊತ್ತಾಗುದಿಲ್ಲ, ಮತ್ತೆ ನೋಡುವ ಕಾಲಿಗೆ ಗಾಯ ಆಗಿದೆ ಅವರಿಗೆ, ಅದು ಗೊತ್ತಿಲ್ಲ ಅವರಿಗೆ. ಹಾಗೆ ನಾವು ಕಾಲದ ಬಗ್ಗೆ ತುಂಬಾ ಜಾಗ್ರತೆ ಮಾಡಬೇಕು. ನಮ್ಮ ದೇಹದ ಒಟ್ಟಿಗೆ ಕಾಲು ಕೂಡ ನಮಗೆ ತುಂಬಾ ಮುಖ್ಯ. ನಮಗೆ ಆಚೆ ಓಡಾಡ್ಲಿಕ್ಕೆ ನಮ್ಗೆ ಲೊಕೊಮೋಷನ್ ಲಾಜಿಸ್ಟಿಕ್ ನಮ್ಗೆ ಕಾಲೇ ಬೇಕು. ಅದನ್ನು ತುಂಬಾ ಜಾಗ್ರತೆ ಮಾಡಿ ಯಾವತ್ತೂ ನೋಡ್ಬೇಕಾಗ್ತದೆ. ಅದಕ್ಕೆ ನಾವು ಪೇಷಂಟ್ ಗಳಿಗೆ ಹೇಳಿರ್ತೇವೆ, ನಾವು ನಿಮ್ಮ ಪ್ರಾಬ್ಲಮ್ ನೋಡಿ, ಈಗ ಡಯಾಬಿಟಿಸ್ ಉಂಟು, ಹೌದು, ನಿಮಗೆ ಪ್ರಾಬ್ಲಮ್ ಬಂದ್ರೆ ಅದು ಬಂದು ಕೂಡಲೇ ನಮ್ಗೆ ಬಂದು ಕಾಣಬೇಕು ನೀವು ಅಂತೇಳಿ. ಅಲ್ಲಿ ತನಕ ಬಿಡಬಾರ್ದು ನಾವು. ದಟ್ ಇಸ್ ಅ ಫೇವರ್ ಆಫ್ ಅವರ್ಸ್. ಡಾಕ್ಟರ್, ಈಗ ಸಾಮಾನ್ಯವಾಗಿ ಲೋಕದಲ್ಲಿ ಡಯಾಬಿಟಿಕ್ ಇಲ್ಲದ ಮನೆ ಇರ್ಲಿಕ್ಕಿಲ್ಲ. ಇಲ್ಲ, ಎಲ್ಲರಿಗೂ ಉಂಟು. ಎವ್ರಿ ಥರ್ಡ್ ಪರ್ಸನ್ ಇಸ್ ಡಯಾಬಿಟಿಕ್, ಐ ಕ್ಯಾನ್ ಸೇ. ಓಕೆ, ಅಂತವರಿಗೆಲ್ಲ ಕಾಲಿಗೆ ಸಮಸ್ಯೆ ಕೊಡುತ್ತಾ? ಈಗ ಎಲ್ಲರಿಗೂ ಕೊಡುದಿಲ್ಲ. ಕೆಲವರು ಪ್ರಮಾಣ ಜಾಸ್ತಿ ಇರ್ತದೆ ಮೈಯಲ್ಲಿ. ಕೆಲವರಿಗೆ ಚಿಕ್ಕಂದಲೇ ಸ್ವಲ್ಪ 10 ವರ್ಷ 20 ವರ್ಷದಿಂದ ಪ್ರಾಬ್ಲಮ್ ಇದ್ದವ್ರು ಇರ್ತಾರೆ, 10 ವರ್ಷದಿಂದ ಇದ್ದವ್ರು ಇರ್ತಾರೆ, 5 ವರ್ಷದಿಂದ ಇದ್ದವ್ರು. ಎಷ್ಟೋ ಜನವನ್ನು ನಾವು ಮಾತಾಡೋದು ಕೇಳ್ತೇವೆ, ನನಗೆ 15 ವರ್ಷದಿಂದ 20 ವರ್ಷದಿಂದ ಡಯಾಬಿಟಿಕ್ ಜೊತೆಗೆ ನಾನು ಬದುಕ್ತಾ ಇದ್ದೇನೆ, ಅದರಲ್ಲಿ ಬದುಕ್ತಾ ಇದ್ದೇನೆ, ನನ್ನ ಇಡೀ ಜೀವನ ಶೈಲಿ ಚೇಂಜ್ ಆಗಿದೆ, ನಾನು ತಿನ್ನೋದು ಚೇಂಜ್ ಆಗಿದೆ, ಎಲ್ಲವೂ ಚೇಂಜ್ ಮಾಡ್ತಾ ಇದ್ದೇನೆ ನಾನು, ಆದ್ರೂ ಕೂಡ ಕಂಟ್ರೋಲಿಗೆ ಬರೋದಿಲ್ಲ, ಎಂತ ಮಾಡುದು ಇದಕ್ಕೆ ಅಂತ ಹೇಳಿ. ಅಂತ ಕೆಲವರಿಗೆ ನಾವು ಇನ್ಸುಲಿನ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ, ಇನ್ಸುಲಿನ್ ಕೊಟ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತೇವೆ. ಕೆಲವರಿಗೆ ಟ್ಯಾಬ್ಲೆಟ್ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೇವೆ. ಸೊ ಇದು ಕಾಂಬಿನೇಷನ್ ಉಂಟು, ಪ್ಲಸ್ ಡಯಟಿಂಗ್, ಪ್ಲಸ್ ಫುಡ್ ಹ್ಯಾಬಿಟ್ಸ್, ವಾಕಿಂಗ್, ಎಕ್ಸರ್ಸೈಸ್, ಯೋಗ, ಇದೆಲ್ಲ ಬೇಕಾಗ್ತದೆ.
ಜೀವನ ಶೈಲಿ ಚೇಂಜ್ ಮಾಡಬೇಕು. ನಾವು ಹೇಳಿದ್ದು ಜಸ್ಟ್ ಲೈಕ್ ಅದು ಐ ಟೋಲ್ಡ್ ಯು ಒಬೆಸಿಟಿ ಆಲ್ಸೋ ಜೀವನ ಶೈಲಿ ಬರುವಂಥ ವಿಷಯ. ಅದರೊಟ್ಟಿಗೆ ಆಸಿಡ್ ಪೆಪ್ಟಿಕ್ ಡಿಸೀಸ್, ಅಸಿಡಿಟಿ ಹೇಳಿದ್ದು ಅದು ಕೂಡ ಜೀವನ ಶೈಲಿ ಇರೋದು. ಹಾರ್ಟ್ ಡಿಸೀಸ್, ಬ್ಲಡ್ ಪ್ರೆಷರ್, ಇದೆಲ್ಲ ಜೀವನಕ್ಕೆ ಶೈಲಿ ಬಂದ ಕಾಯಿಲೆಗಳು. ನಾವೇ ಕೊಂಡ್ಕೊಳ್ಳೋದು ಕಾಯಿಲೆಲ್ಲ ಸ್ವಯಂಕೃತ ಅಪರಾಧ ಅಂತ ಹೇಳ್ತೇವೆ, ನಾವೇ ಕೊಂಡ್ಕೊಳ್ಳೋದು ಇದೆಲ್ಲ. ಅದು ನಾವು ಆದಷ್ಟು ಕಡಿಮೆ ಮಾಡಲಿಕ್ಕೆ ನಮ್ಮ ಏನು ಜೀವನ ಶೈಲಿಯನ್ನು ಒಂದು ಬದಲಾವಣೆ ಮಾಡೋ ಮೂಲಕ ಅದರ ವಿಷಯದಲ್ಲಿ ಟಾಕ್ ಮಾಡ್ಲಿಕ್ಕೆ ನನಗೆ ತುಂಬಾ ಇಷ್ಟ. ನಿಜವಾಗಿ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಬೇಕು ನಾವು ನಮ್ದು. ಈಗ ಈಗ ಅದೇ ನಾನು ಕೇಳಿದಂಥದ್ದು ಲೋಕದಲ್ಲಿ ಎಲ್ಲರಿಗೂ ಅಂದ್ರೆ ಬಹುತೇಕ ಮಂದಿಗೆ ನೀವು ಹೇಳಿದಾಗ 3ರಲ್ಲಿ ಒಬ್ಬನಿಗೆ ಡಯಾಬಿಟಿಕ್ ಇರುತ್ತೆ. ಅವರು ಆದರೆ ಕಾಲಿಗೆ ಗಂಭೀರವಾದಂಥ ಸಮಸ್ಯೆ ಬರದಾಗಿ ನೋಡಿಕೊಂಡಿರ್ತಾರೆ, ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅದು ಯಾವ ಹಂತಕ್ಕೆ ಆಗೋಗೋದು ಕಾಲಿಗೆ ಸಮಸ್ಯೆ ಕೊಡ್ಲಿಕ್ಕೆ ಬರುವಂಥದ್ದು? ಯಾಕಂತ ಹೇಳಿದ್ರೆ ಕಾಲು, ನಾನು ಹೇಳಿದ್ದು ನಿಮ್ಗೆ ಯಾವಾಗಲೂ ಹೇಳಿದ್ದೇನೆ, ಕಾಲು ರಕ್ತ ಚಲಾವಣೆ ಕಡಿಮೆ ಆಗಿ ಬರ್ತದೆ. ಬಿಕಾಸ್ ಆಫ್ ಎಥೆರೋಸ್ಕ್ಲೆರೋಸಿಸ್ ಆಗಿ ಕಾಲು ವೆಸಲ್ಸ್ ಎಲ್ಲ ಕಡಿಮೆ ಗಾತ್ರ ಕಡಿಮೆ ಆಗ್ತದೆ, ಚಿಕ್ಕದಾಗಿ ಬರ್ತದೆ. ಬ್ಲಡ್ ಸಪ್ಲೈ ಟು ದ ಲೋವರ್ ಲಿಂಬ್ ಕಡಿಮೆ ಆಗ್ತದೆ. ಶುಗರ್ ಜಾಸ್ತಿ ಉಂಟು ಮೈಯಲ್ಲಿ, ಬ್ಲಡ್ ಸಪ್ಲೈ ಕಡಿಮೆ ಆಗ್ತದೆ. ಅಲ್ಲಿ ಗಾಯ ಆದ ತಕ್ಷಣ ಇನ್ಫೆಕ್ಷನ್ ಒಳಗೆ ತುಂಬುತ್ತದೆ. ಶುಗರ್ ಉಂಟು, ಎಲ್ಲಿ ಶುಗರ್ ಉಂಟು ಅಲ್ಲಿ ನೀವು ಇರುವೆ ಬರುವುದು, ಅದು ಬರ್ಲಿಕ್ಕೆ ಶುರು ಆಗ್ತದೆ, ಇನ್ಫೆಕ್ಷನ್ ಬರ್ತದೆ. ಅದ್ರ ಇನ್ಫೆಕ್ಷನ್ ಇಂದ ಮತ್ತೆ ಕಾಲು ಗ್ಯಾಂಗ್ರೀನ್ ಆಗಿ ಶುರು ಆಗ್ತದೆ. ಯಾವಾಗ ಈಗ ಇಷ್ಟೆಲ್ಲ ಆಯ್ತು, ಗುಣಲಕ್ಷಣ ಎಲ್ಲ ಹೇಳಿದ್ರೆ ನೀವು ಯಾವ ಸ್ಟೇಜಲ್ಲಿ ವ್ಯಕ್ತಿ ಅಥವಾ ಪೇಷಂಟ್ ನಿಮ್ಮನ್ನು ಭೇಟಿ ಮಾಡಬೇಕು? ಈಗ ವೈದ್ಯರುಗಳನ್ನು ಈಗ ಕಾಲಿದ್ದು ಬಣ್ಣ ಬದಲಾದ ತಕ್ಷಣವೇ ಅಥವಾ ಸ್ಕಿನ್ ಬದಲಾದ ತಕ್ಷಣವೇ ಭೇಟಿ ಮಾಡಬೇಕಾ, ಅದಕ್ಕಿಂತ ಮೊದಲೇ ಬರಬೇಕು? ಕೆಲವು ಸಿಂಪ್ಟಮ್ಸ್ ಉಂಟು. ಎಕ್ಸಾಂಪಲ್, ಪೇಷಂಟ್ ಹೇಳ್ತಾರೆ ನನಗೆ ಬೆಳಿಗ್ಗೆ ಎದ್ದು ನಿಂತ ತಕ್ಷಣ ಕಾಲಡಿಯಲ್ಲಿ ಪಾದದಲ್ಲಿ ಜುಮ್ 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 ಎಣಿಸ್ತದೆ, ಕಾಲಿಗೆ ಉರಿ ಬಂದಾಗ ಆಗ್ತದೆ, ಕಾಲಿಗೆ ನಿಮಗೆ ನೋವು ಒಂದೊಂದು ಕಡೆಯಲ್ಲಿ ತಾಗಿದ ಗೊತ್ತಾಗೋದಿಲ್ಲ, ತಾಗಿದ ಕೆಲವರು ಜೋರು ನೋವು ಆಗೋದುಂಟು, ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಉಂಟು. ಎರಡೂ ಉಂಟು. ಅದು ಡಯಾಬಿಟಿಸ್ ಇದ್ದವರಿಗೆ ನಾವು ಹೇಳ್ತಾ ಇರ್ತೇವೆ, ನೀವು ಕಾಲ ಹಾಗೆ ಇದ್ರೆ ಕೂಡಲೇ ಬಂದು ತೋರಿಸಿ ಅಂತ ಹೇಳ್ತೇವೆ. ಕೆಲವರು ನೋಡುದಿಲ್ಲ, ಯಾಕೆ ಬರುದಿಲ್ಲ ಅದು ಅವರಿಗೆ ಗೊತ್ತು, ಅವರಷ್ಟಿಗೆ ಮೊದಲು ಮಾಡ್ತಾ ಇರ್ತಾರೆ. ಅದು ಉದಾಸೀನ ಅನ್ನೋದೊಂದು ನಮ್ಮಲ್ಲಿ ಸಾಮಾನ್ಯ ಇರುತ್ತೆ. ಮತ್ತೊಂದು ಸೆಲ್ಫ್ ಮೆಡಿಕೇಶನ್ ಇರ್ಬೋದು, ಅದು ನಿಜವಾಗಿ ಹಾಡು. ಸೆಲ್ಫ್ ಮೆಡಿಕೇಶನ್ ಇಸ್ ರಿಯಲಿ ಬ್ಯಾಡ್. ಸೊ ಅದರಿಂದಾಗಿ ನಮ್ಗೆ ಮತ್ತೆ ಅವರು ಬರುವಾಗ ಮಾತ್ರ ಲೇಟ್ ಆಗಿ ಬರ್ತಾರೆ. ಆವಾಗ ನಮ್ಗೆ ಕಾಲು ಬೆರಳ ಅದು ಕತ್ತರಿಸಬೇಕಾಗ್ತದೆ. ನೀವು ಹೇಳುವಂಥದ್ದು ಈ ರೀತಿಯ ಕಾಲಿನಲ್ಲಿ ಏನೋ ಒಂದು ಸೆಳೆತ ಅಥವಾ ನಡೆಯುವಾಗ ಉಂಟಾಗುವಂತ ಏನು ಬೆಳಗ್ಗೆ ಎದ್ದು ಕಾಲು ನೋವು ಬರ್ತದೆ, ಈ ಜಾಗದಲ್ಲಿ ನೋವು ಬರ್ಲಿಕ್ಕೆ ಶುರು ಆಗ್ತದೆ. ನಡಿಲಿಕ್ಕೆ ಆಗುದಿಲ್ಲ ಡಾಕ್ಟರ್, ನನಗೆ ಸ್ವಲ್ಪ ನಡಿದ ತಕ್ಷಣ ಕಾಲಲ್ಲಿ ನೋವು ಬರ್ತದೆ ಅದೆಲ್ಲ ಹೇಳ್ತಾರೆ. ಕೆಲವರಿಗೆ ನೋವೇ ಇಲ್ಲ ಅಂತ ಹೇಳ್ತಾರೆ, ನಂಗೆ ಗೊತ್ತಾಗುದಿಲ್ಲ, ಗಾಯ ಆಗಿದ್ದು ಗೊತ್ತಿಲ್ಲ, ರಕ್ತ ಹೋಗ್ತಾ ಇದೆಯಾ ಇಲ್ಲಿ ಹೋಗ್ತಾ ಇದೆ ನನಗೆ ಗೊತ್ತಾಗ್ತಾ ಇದ್ದಲ್ಲಪ್ಪ, ಇದು ಏನಪ್ಪ ಆಗಿದೆ ಕಾಲಿಗೆ ಅಂತ. ಆ ಪರಿಸ್ಥಿತಿ ತನಕ ವೇಟ್ ಮಾಡಿ ನಾವು ಮತ್ತೆ ಗ್ಯಾಂಗ್ರೀನ್ ಹೋಗ್ತದೆ. ಅದು ಅಲ್ಲಿ ತನಕ ವೇಟ್ ಮಾಡಬಾರ್ದು ಅಂತೇಳಿ ನನ್ನ ಒಂದು ಮಾತು ಎಲ್ಲರಿಗೆ ತಿಳಿಸಬೇಕಾದ ವಿಷಯ. ಪ್ರಾಬ್ಲಮ್ ಈಗ ಗಂಭೀರವೇ ಆಯ್ತು ಅಂತ ಇಟ್ಕೊಳ್ಳೋ, ನಿಮ್ಮಲ್ಲಿಗೆ ಬಂದಾಗ ಅಂಥವರಿಗೆ ನಾವು ಕೂಡಲೇ ಅಡ್ಮಿಟ್ ಮಾಡ್ತೇವೆ. ಅಡ್ಮಿಟ್ ಮಾಡಿಕೊಂಡು ಫಿಸಿಷಿಯನ್ ಒಪಿನಿಯನ್ ತಗೊಂಡು ಹಾರ್ಟ್ ಕಂಡೀಷನ್ ಹೇಗೊಂಡು ನೋಡಿಕೊಂಡು ಅವರ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಇನ್ಸುಲಿನ್ ಹಾಕಿ ಪ್ರಯತ್ನ ಮಾಡಿ. ಶುಗರ್ 400-500 ಶುಗರ್ ಇದ್ದ ನೋಡಿದ್ದೇನೆ ನಾವು. 550 ಶುಗರ್, ಬ್ಲಡ್ ಶುಗರ್, ರ್ಯಾಂಡಮ್ ಬ್ಲಡ್ ಶುಗರ್ 550 ಉಂಟು. ಲಿಪಿಡ್ ಪ್ರೊಫೈಲ್ ಜಾಸ್ತಿ ಉಂಟು. ಹಾರ್ಟ್ ಇದು ಸ್ವಲ್ಪ ಪ್ರಾಬ್ಲಮ್ ಉಂಟು, ಎಲ್ಲವೂ ಒಟ್ಟಿಗೆ ಬರ್ತದೆ. ಅದರೊಟ್ಟಿಗೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತದೆ, ಕ್ರಿಯಾಟಿನಿನ್ ಜಾಸ್ತಿ ಹೋಗ್ತದೆ, ಯೂರಿಯಾ ಜಾಸ್ತಿ ಹೋಗ್ತದೆ. ಅವಾಗ ಎಲ್ಲ ಸಿಸ್ಟಮ್ ಹೇಳಿದ್ ನಿಮ್ಗೆ. ಡಯಾಬಿಟಿಸ್ ಅಂದ್ರೆ ಇಡೀ ದೇಹಕ್ಕೆ ಎಫೆಕ್ಟ್ ಆಗ್ತದೆ, ದೇಹಕ್ಕೆ ಎಫೆಕ್ಟ್ ಆಗ್ತದೆ. ಅಂತವರಿಗೆ ಕೂಡಲೇ ಅಡ್ಮಿಟ್ ಮಾಡಿಕೊಂಡು ಜನರಲ್ ಕಂಡೀಷನ್ ಚೆಕ್ಅಪ್ ಮಾಡಿಕೊಂಡು ಬ್ಲಡ್ ಶುಗರ್ ನೋಡಿಕೊಂಡು HbA1c ಅಂತ ಹೇಳ್ತೇವೆ, ದಟ್ ಇಸ್ ಒನ್ಸ್ ಇನ್ 3 months ಆವರೇಜ್ ಹೇಳ್ತದೆ ನಮಗೆ. HbA1c ಅಂತ ಹೇಳಿ ಅದನ್ನು ಟೆಸ್ಟ್ ಮಾಡಿಸ್ತೇವೆ ನಾವು. ಪ್ಲಸ್ ಹಾರ್ಟ್ ಜನರಲ್ ಕಂಡೀಷನ್ ನೋಡಿಕೊಂಡು ಫಿಸಿಷಿಯನ್ ಅದಕ್ಕೆ ಫಸ್ಟ್ ನೋಡ್ತಾರೆ, ನಂತರ ಮತ್ತೆ ನಮಗೆ ರೆಫರ್ ಮಾಡ್ತಾರೆ. ಡಾಕ್ಟ್ರೆ ಇದು ಸರ್ಜನ್ ನೀವು ನೋಡಿ, ಕಾಲಿಗೆ ಪ್ರಾಬ್ಲಮ್ ಉಂಟು, ನೆಕ್ಸ್ಟ್ ನೀವು ನೋಡಿ ಅಂತೇಳಿ ಅವರು ಕಂಟ್ರೋಲ್ ಮಾಡಿ ನಮ್ಗೆ ಕೊಡ್ತಾರೆ. ಈಗ ಸಾಮಾನ್ಯವಾಗಿ ಇಂಥ ಸಮಸ್ಯೆಗಳು ಮಹಿಳೆಯರಲ್ಲಿ ಕಡಿಮೆ, ಪುರುಷರಲ್ಲಿ ಜಾಸ್ತಿ ಹಾಗೇನಾದ್ರೂ ಉಂಟಾ? ಇಲ್ಲ, ಇದು ಸಾಮಾನ್ಯ ಎಲ್ಲರಿಗೆ ಒಂದು ಕಾಣ್ತಾ ಇದೆ ನಮ್ಗೆ ನೋಡಿದ್ರೆ ಈಗ. ಬಟ್ people, elderly males, those who are smokers, ಹೌದು, ಮದ್ಯಪಾನ ಧೂಮಪಾನ ಮಾಡುವವರು, ಸ್ಮೋಕರ್ ಅವರಿಗೆ, ಕಾಲಿಗೆ ಸ್ಮೋಕರಿಗೆ ಪ್ಲಸ್ ಡಯಾಬಿಟಿಕ್ ಇದ್ದವರಿಗೆ ಗಂಡಸರಿಗೆ ಎಫೆಕ್ಟ್ ಜಾಸ್ತಿ ಬರ್ತದೆ ಇಂಡಿಯಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ನೋಡಿದಾಗ ಏನಾದರೂ ಅದಕ್ಕೆ ಸ್ಪೆಸಿಫಿಕ್ ಕಾರಣ? ಸ್ಪೆಸಿಫಿಕ್ ನಿಕೋಟಿನ್ ಉಂಟು ಅದರಲ್ಲಿ, ನಿಕೋಟಿನ್ ಆಗಿ ನಮಗೆ ವೆಸಲ್ಸ್ಗೆ ಎಫೆಕ್ಟ್ ಆಗ್ತದೆ ಅದು. ಅದರಿಂದ ಅದಕ್ಕೆ ಕಾಲು ನಳ್ಳಿಗಳು ಸಫಲ್ ಆಗಿ ಶುರು ಆಗ್ತದೆ. ಅದಕ್ಕೆ ನಾವು TO ಅಂತ ಹೇಳ್ತೇವೆ, ಥ್ರಾಂಬೋ ಆಂಜೈಟಿಸ್ ಆಬ್ಲಿಟರಾನ್ಸ್ ಅಂತ ಹೇಳಿ. ಅದೊಂದು ಎಫೆಕ್ಟ್ ಆಗ್ತದೆ, ಆ ಚಿಕ್ಕ ನಳ್ಳಿಗೆಲ್ಲ ಎಫೆಕ್ಟ್ ಆಗಿ ಬ್ಲಡ್ ಸಪ್ಲೈ ಕಡಿಮೆ ಆಗ್ತದೆ. ಅವರಿಗೆ ಡಯಾಬಿಟಿಸ್ ಬಂದ್ರೆ 1+1 ಡಬಲ್ ಆಗ್ತದೆ. ಎಸ್, ನೀವು ಡಾಕ್ಟರ್ ಎಲ್ಲ ವಿಚಾರಗಳನ್ನೆಲ್ಲ ಹೇಳಿದ್ರಿ. ಯಾವ ರೀತಿಯ ಗುಣಲಕ್ಷಣಗಳು, ಯಾವ ಕಾರಣಕ್ಕೆ ಕಾಲಿಗೆನೆ ಈ ಒಂದು ಸಮಸ್ಯೆ ಬರುತ್ತೆ, ತೊಂದರೆ ಆಗುತ್ತೆ, ಗ್ಯಾಂಗ್ರೀನ್. ಎಸ್, ಈಗ ಗ್ಯಾಂಗ್ರೀನ್ ಬಂದ ನಂತರ ಅಥವಾ ನೀವು ಟ್ರೀಟ್ಮೆಂಟ್ ಮಾಡುವಾಗ ಏನ್ ಮಾಡ್ತೀರಿ, ಹೇಗೆ ಮಾಡ್ತೀರಿ? ಗ್ಯಾಂಗ್ರೀನ್ ಬಂದ ನಂತರ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಕೆಲವರಿಗೆ ಬ್ಲಡ್ ಸಪ್ಲೈ ಇಲ್ಲಿಂದ ಕೆಳಗೆ ಹೋಗುದಿಲ್ಲ, ಇಲ್ಲಿಂದ ಕೆಳಗೆ ರಕ್ತನೇ ಬರ್ತಾ ಇಲ್ಲ.
ಆ ಪ್ರಕಾರ ನೋಡಿಕೊಂಡು ಅದಕ್ಕೆ ನಾವು CT ಆಂಜಿಯೋಗ್ರಾಮ್ ಅಂತ ಮಾಡ್ತೇವೆ. ಎಲ್ಲಿ ತನಕ ಬ್ಲಡ್ ಸಪ್ಲೈ ಉಂಟು ಅಂತ ನೋಡ್ತೇವೆ. ಒಟ್ಟು ಕಟ್ ಮಾಡಲಿಕ್ಕೆ ಹೋಗುದಿಲ್ಲ. ಅದು CT ಆಂಜಿಯೋಗ್ರಾಮ್ ಮಾಡಿ ಅದರ ನಂತರ ನಾವು ಎಲ್ಲಿ ತನಕ ಬ್ಲಡ್ ಸಪ್ಲೈ ಉಂಟು ಮತ್ತೆ ಇಲ್ಲ, ಅದು ಎಲ್ಲಿ ತನಕ ಕಾಲು ಕಪ್ಪಾಗಿದೆ ಅದು ನೋಡಿಕೊಂಡು ಆ ಪ್ರಕಾರ ನಾವು ಮತ್ತೆ ಅದಕ್ಕೆ ಫಸ್ಟ್ ನಾವು ವಿಲ್ ಟ್ರೈ ಟು, ವಿ ಆರ್ ಡಾಕ್ಟರ್ಸ್, ವಿ ಆರ್ ನಾಟ್ ಗೋಯಿಂಗ್ ಟು ಕಟ್ ಎವ್ರಿಥಿಂಗ್, ವಿ ಆರ್ ಟ್ರೈಂಗ್ ಟು ಸೇವ್ ಎ limb, ವಿ ಆಲ್ವೇಸ್ ಟ್ರೈ ಟು ಸೇವ್ ಎ limb. ಸೇವಿಂಗ್ ಈಸ್ ಇಂಪಾರ್ಟೆಂಟ್ ದೆನ್ ಕಟಿಂಗ್. ದಟ್ ಇಸ್ ಅವರ್ ಮೇನ್ ಉದ್ದೇಶ ಲೈಫ್. ಇದು ಪೇಷಂಟ್ಗಳಿಗೆ ಹುಷಾರಾಗಿ ಹೋಗಬೇಕು, ಚೆನ್ನಾಗಿ ಹೋಗ್ಬೇಕಂತ ನಮ್ಮ ಉದ್ದೇಶ. ಒಂದು ವೇಳೆ ಈಗ ಪಾದದ್ದು ಬೆರಳಲ್ಲಿ ಮಾತ್ರ ಆ ಒಂದು ಕಪ್ಪು, ಒಂದೇ ಬೆರಳು ಕಪ್ಪಾಯ್ತು ಅಥವಾ ಗಾಯ ಆಯ್ತು, ಒಂದು ಬೆರಳು ಗಾಯ ಆದ್ರೆ ತೊಂದರೆ ಇಲ್ಲ ನಮಗೆ. ಗಾಯ ಟ್ರೀಟ್ಮೆಂಟ್ ಮಾಡ್ತೇವೆ, ಶುಗರ್ ಕಂಟ್ರೋಲ್ ಮಾಡ್ತೇವೆ, ಆಂಟಿಬಯೋಟಿಕ್ ಕೊಡ್ತೇವೆ, ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ತೇವೆ, ತೊಂದರೆ ಇಲ್ಲ. ಅದೇ ಒಳಗೆ ಪ್ರಾಬ್ಲಮ್ ಆಗಿ ಎಲುಬಿಗೆ ತಾಗಿತ್ತು, ಆಸ್ಟೆಮೈಲೈಟಿಸ್ ಅಂತ ಹೇಳ್ತಾರೆ. ಅದು ಕಾಲಿಂದ ಎಲುಬಿಗೆ ತಾಗಿ ಆಸ್ಟೆಮೈಲೈಟಿಸ್ ಆಗ್ತದೆ. ಆಸ್ಟೆಮೈಲೈಟಿಸ್ ಈ ಬೆಲ್ಲಕ್ಕೆ ಮತ್ತೆ ಬೆರಳಿಗೆ ಬಲ ಇಲ್ಲ, ಬುಳುಕಾಗ್ತದೆ. ಮತ್ತು ಆ ಬೆರಳು ಕಪ್ಪಾದ ಬೆರಳನ್ನು ಇಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಮತ್ತೆ ತೆಗಿಬೇಕಾಗ್ತದೆ. ಪೇಷಂಟ್ಗಳಿಗೆ ಹೇಳಿಕೊಂಡು ಅವರ ಕನ್ಸಲ್ಟ್ ತಗೊಂಡು ಅದು ನಾವು ಮಾಡಲೇಬೇಕಾಗ್ತದೆ. ಒಂದು ಬೆರಳು ತೆಗೆದ್ರೆ ತೊಂದರೆ ಇಲ್ವಾ? ಒಂದು ಬೆರಳು ಏನು ಪ್ರಾಬ್ಲಮ್ ಆಗುದಿಲ್ಲ, ಚಿಕ್ಕ ಬೆರಳು ಹೋಗ್ತದೆ ತೊಂದರೆ ಇಲ್ಲ. ಆದರೆ ನಮಗೆ ಬೇಕಾದ ಕೈಗೆ ತಂಬು, ಕಾಲಿಗೆ ಗ್ರೇಟು, ಅದು ಎರಡು ಹೋದ್ರೆ ಸ್ವಲ್ಪ ಸಂತುಲನ ಸ್ವಲ್ಪ ಆದ್ರೆ ಅಡ್ಜಸ್ಟ್ ಮಾಡ್ತಾರೆ, ಮತ್ತೆ ಮಾಡ್ತಾರೆ. ಒಂದು ವೇಳೆ ಜೀವನ ಶೈಲಿ ಚೇಂಜ್ ಮಾಡ್ಬೇಕು, ಜೀವನ ಶೈಲಿಯನ್ನು ಚೇಂಜ್ ಮಾಡಬೇಕು. ಒಂದು ವೇಳೆ ಅದು ಬೆರಳಿನ ದಾಟಿ ಪಾದಕ್ಕೆಲ್ಲ ಬಂದಿರುತ್ತೆ. ಆ ಪಾದಕ್ಕೆ ಬಂದರೆ ಅದಕ್ಕೆ ನಾನು ಪಿಕ್ಚರ್ ತೋರಿಸಿ, ನಮಗೆ ಪಿಕ್ಚರ್ ಕೊಟ್ಟಿದ್ದೇನೆ ನಿಮ್ಮ ಹತ್ರ. ಇಲ್ಲಿ ಇದರಲ್ಲಿ ಒಂದು ಉಂಟು. ಇದು ಸಾಮಾನ್ಯವಾಗಿ ಒಂದು ಕಾಲು, ಮನುಷ್ಯರದ್ದು ಕಾಲು ಇಲ್ಲಿ ತನಕ ಕಪ್ಪಾಗಿ ಹೋಗಿದೆ, ಇಲ್ಲಿ ತನಕ ಈ ಪಾದ ಇಲ್ಲಿ ಮೇಲೆ ಪೋರ್ಷನ್ ಎಲ್ಲ ಕಡಿಮೆ ಕಪ್ಪಾಗಿದೆ. ಅದಕ್ಕೆ ಇದಕ್ಕೆ ಬ್ಲಡ್ ಸಪ್ಲೈ ಇಲ್ಲಿ ತನಕ ಇರ್ಬೋದು, ಅದಕ್ಕಿಂತ ಮೇಲೆ ಬ್ಲಡ್ ಸಪ್ಲೈ ಇಲ್ಲ. ಅದಕ್ಕೆ ನಾವು ಆ ಇಡೀ ಪಾದವನ್ನು ಕಟ್ ಮಾಡೋ ಸಂಭವ ಕೂಡ ಬರ್ತದೆ, ಮಾಡ್ತೇವೆ ನಾವು. ಅದು ಕೂಡ ಆವಾಗ ಒಂದು ಪೇಷಂಟಿಗೆ ನಾವು ಅಬಾನಿವ್ ಅಂತ ಹೇಳ್ತೇವೆ. ಡಾಕ್ಟರ್, ಈಗ ಕಟ್ ಮಾಡದೇ ಇದ್ದರೆ ಏನಾಗುತ್ತೆ? ಅದು ಇನ್ಫೆಕ್ಷನ್ ಆಗಿ ಒಳಗೆ ಇನ್ಫೆಕ್ಷನ್ ಮೈ ಸೇರ್ತದೆ, ಮತ್ತೆ ಕಂಪ್ಲೀಟ್ ಸೆಪ್ಟಿಕ್ ಆಗ್ತದೆ. ಮೇಲೆ ಸೆಪ್ಟಿಕ್ ಹಾಕೊಂಡು ಸೆಪ್ಟಿಕ್ ಶಾಕಲ್ಲಿ ತೀರ್ಕೊಳ್ತಾರೆ. ಮತ್ತೆ ಸೆಪ್ಟಿಕ್ ಆಗ್ತದೆ, ಮೈಲಿ ಹರಡ್ತದೆ, ಎಲ್ಲ ಆ ಇನ್ಫೆಕ್ಷನ್ ಮೈಗೆ ಹರಡ್ತದೆ. ಆ ಮೈಗೆ ಹರಡಿದ ತಕ್ಷಣ ಕಿಡ್ನಿಗೆ, ಹಾರ್ಟಿಗೆ ಎಲ್ಲ ಗಿತ್ತಾಗ್ತದೆ ಅದು ಇನ್ಫೆಕ್ಷನ್. ಈಗ ಗಂಗ್ರೀನ್ ಬಂದಾಗ ಸಾಮಾನ್ಯವಾಗಿ ಎಷ್ಟು ಸಮಯದ ಒಳಗಡೆ ಈ ರೀತಿಯ ಸರ್ಜರಿಗಳನ್ನು ಮಾಡಬೇಕು? ಅದು ನಾವು ನೋಡಿಕೊಂಡು ಡಿಪೆಂಡ್ಸ್ ಅಪಾನ್ ಈಚ್ ಪರ್ಸನ್ ಹೌ ದೇ ಕಮ್ ವಿತ್. ಯಾಕಂದ್ರೆ ನೀವು ಅದು ಮೇಲ್ಗಡೆ ಮತ್ತೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ವಾಟ್ ಇಸ್ ಕಾಲ್ಡ್, ಅದಕ್ಕೆ ನಾವು ನೆಕ್ರೋಟೈಸಿಂಗ್ ಫೇಶಿಯೈಟಿಸ್ ಅಂತ ಹೇಳ್ತೇವೆ. ನೆಕ್ರೋಟೈಸಿಂಗ್ ಫೇಶಿಯೈಟಿಸ್ ಅಂತ ಹೇಳಿದ್ರೆ ಮೇಲಿನ ಭಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ, ಸ್ಕಿನ್ ಮತ್ತೆ ಒಳಗಿದ ಚರ್ಮದ ಭಾಗ ಒಳಗಿದ್ದು ಮಾತ್ರ ಸ್ವಲ್ಪ ಎಫೆಕ್ಟ್, ಅದು ಮಾತ್ರ ಕಟ್ ಮಾಡಿ ಕೊಡ್ತೇವೆ. ಮತ್ತೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತೇವೆ. ಆದರೆ ಎಲುಬಿಗೆ ತಾಗಿ ಒಳ್ಳೆ ಕಂಪ್ಲೀಟ್ ಒಳಗೆ ಇಡೀ ಕಾಲು ಗ್ಯಾಂಗ್ರೀನ್ ಆಗಿ ಹೋಗಿದೆ ಅಂತ ಹೇಳಿದರೆ ಮತ್ತೆ ಅದಕ್ಕೆ ನಾವು ವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಎಂಡ್ ಸ್ಟೇಜ್ ಅಂತ ಹೇಳ್ತೇವೆ ನಾವು. ಅದೊಂದು ಬಾರಿ ಪೇಷಂಟ್ ಕಡೆಯಿಂದ ನೋಡೋದಿದ್ದರೆ ಪೇಷಂಟ್ಗೆ ಕೂಡ ಒಂದು ಬರೀ ಯಾತನೆಯ ನಿಜವಾಗಿ ಅದು ನಮಗೂ ಕೂಡ ತುಂಬಾ ನೋವು ಸರ್. ನಮ್ಗೂ ಕೂಡ ತುಂಬಾ ನೋವು. ಪೇಷಂಟ್ ಕಾಲು ಕಟ್ ಮಾಡ್ಬೇಕು, ಬೆರಳು ಕಟ್ ಮಾಡ್ಬೇಕಂತ ನಮಗೂ ತುಂಬಾ ನೋವು. ಅದು ಆದರೆ ಅನಿವಾರ್ಯ ಮಾಡಬೇಕಾಗ್ತದೆ, ಇಲ್ಲದೆ ಇನ್ಫೆಕ್ಷನ್ ಸ್ಪ್ರೆಡ್ ಹಾಕೊಂಡು ಅವ್ರು ಸಾಯ್ತಾರೆ. ಮತ್ತೆ ಅಂಥದ್ದೆಲ್ಲ ನಾವು ಬಿಡಬಾರ್ದು, ಅಂತ ಆಗ್ಲಿಕ್ಕೆ ಬಿಡಬಾರ್ದು. ನಾವು ಅಲ್ಲಿ ಸಣ್ಣ ವಯಸ್ಸಿನವರಿಗೆ ಕೂಡ, ಅಂದ್ರೆ ಒಂದು ಮಿಡಲ್ ಏಜಿನವರಿಗೆ ಕೂಡ ಈ ಸಮಸ್ಯೆ ಕಾಡುತ್ತಾ? ಕಾಡ್ತದೆ. ಈಗ ಸಾಮಾನ್ಯವಾಗಿ ಡಯಾಬಿಟಿಕ್ ಅನ್ನೋದು ಇವತ್ತು 25, 30, 35 ವಯಸ್ಸಿನಲ್ಲೂ ಕೂಡ ನಾವು ನೋಡ್ತೇವೆ. ನಾವು ಅದಕ್ಕೆ ಇವರಿಗೆ ವಾಟ್ ಕಾಲ್ ಟೈಪ್ 1 ಡಯಾಬಿಟಿಸ್ ಅಂಡ್ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತಾರೆ. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಆಕರ್ಸ್ ಇನ್ ಯಂಗರ್ ಏಜ್ ಗ್ರೂಪ್. ಟೈಪ್ 2 ಡಯಾಬಿಟಿಸ್ ಏಜ್ ಓಲ್ಡ್ ಡಯಾಬಿಟಿಸ್, ಹೆರಿಡಿಟರಿ ಡಯಾಬಿಟಿಸ್ ಬರ್ತದೆ, ಅದು ಟೈಮಲ್ಲಿ ಬರ್ತದೆ ನಮಗೆ. ಅಂಥ ಕಾಯಿಲೆ, 2 ಕಾಯಿಲೆ ಬರ್ತದೆ. ಅದು ಎರಡಿಗೂ ಇಬ್ಬರಿಗೆ ಸಮಾನವಾಗಿ ಟ್ರೀಟ್ಮೆಂಟ್ ಬೇಕಾಗ್ತದೆ ನಮಗೆ. ಇಬ್ಬರಿಗೂ ಕೂಡ ಕಾಲಿಗೆ ಈ ರೀತಿಯ ಒಂದು ಬರ್ತದೆ, ಕಾಲಿಗೆ ಬರ್ತದೆ, ಕಣ್ಣಿಗೆ ಬರ್ತದೆ, ಹಾರ್ಟಿಗೆ ಬರ್ತದೆ, ಲಂಗ್ಸಿಗೆ ಬರ್ತದೆ, ಕಿಡ್ನಿಗೆ ಬರ್ತದೆ, ಎಲ್ಲೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಸರ್, ಅಷ್ಟು ಪ್ರಾಬ್ಲಮ್ ಬರ್ತದೆ ಡಯಾಬಿಟಿಸ್ ಅಲ್ಲಿ. ತುಂಬಾ ಜಾಗ್ರತೆ ಮಾಡ್ಕೊಂಡು. ಕಣ್ಣಿಗೆ ಬಂದ್ರೆ ಏನಾಗುತ್ತೆ? ಕಣ್ಣಿಗೆ ಬಂದ್ರೆ ಕಣ್ಣು ದೃಷ್ಟಿ ಕಡಿಮೆ ಆಗ್ತದೆ, ಕಡಿಮೆ ಆಗಿ ಒಂದು ಬ್ಲಾಕ್ ಆಗ್ತದೆ, ಕಣ್ಣು ಕಾಣುದಿಲ್ಲ, ಮತ್ತೆ ಅದು ಬರ್ತದೆ. ಕ್ಯಾಟ್ರಾಕ್ಟ್ ಬರ್ತದೆ, ಗ್ಲೋಕೋಮಾ ಅಂತ ಹೇಳಿ ಬರ್ತದೆ, ಬೇರೆ ಬೇರೆ ಕಾಯಿಲೆ ಬರ್ತದೆ, ಬೇರೆ ಬೇರೆ ಆರ್ಗನ್ಗೆ ಬೇರೆ ಬೇರೆ ಕಾಯಿಲೆ ಬರ್ತದೆ. ಈಗ ನೀವು ಪಾದವನ್ನು ಈಗ ಕಟ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ಅಥವಾ ಕಾಲನ್ನು ಕಟ್ ಮಾಡಬಹುದು ಅಂತ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿದ್ರೆ, ಕಟ್ ಮಾಡಿದ ನಂತರ ಏನು ಅವನಿಗೆ ನಡೆಯುವುದು, ಅದಕ್ಕೆ ನೋಡಿ ಹೌದು, ಸಾಮಾನ್ಯವಾಗಿ ಕಟ್ ಮಾಡಿದ ನಂತರ ಏನಂತ ನಾವು ಕೇಳ್ತೇವೆ, ಇಲ್ಲ ಕಾಲು ಬೆರಳು ಮಾತ್ರ ಒಂದೊಂದು ಬೆರಳು ಹೋಗ್ತೇವೆ. ಅದಕ್ಕೆ ನಾವೇನು ಸಮಸ್ಯೆ, ಕೆಲವರು ಹೋಗದೆ ಅಡ್ಜಸ್ಟಿಂಗ್ ವಿತ್ ದಟ್. ಆದರೆ ಕೆಲವರಿಗೆ ನಾವು ಬಿಡಿಸಿಕೊಳ್ಳೋದು ಬಿಲೋನಿ ಆಂಪ್ಯುಟೇಷನ್ ಅಂತ ಹೇಳಿ. ಬಿಲೋನಿ ಅಂದರೆ ಈ ಮಂಡಿ ಕೆಳಗೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಲೆಂತ್ ಬೇಕಾದಕ್ಕೆ 10 to 12 ಸೆಂಟಿಮೀಟರ್ಸ್ ಲೆಂತ್ ಬೋನ್ ಬೇಕಾದಕ್ಕೆ. ಅಂಥವರಿಗೆ ನಾವು ಆರ್ಟಿಫಿಷಿಯಲ್ ಲಿಂಬ್ ಕೊಡ್ಲಿಕ್ಕೆ ಆಗ್ತದೆ, ಆರ್ಟಿಫಿಷಿಯಲ್ ಫುಟ್ ಕೊಡ್ಲಿಕ್ಕೆ ಆಗ್ತದೆ. ಅದು ಒಂಥರ ನಮ್ಮ ಇಲ್ಲಿ ಮಂಗಳೂರಲ್ಲೆಲ್ಲ ಉಂಟದು, ಗಂಡಾಕ್ ಹಾಸ್ಪಿಟಲ್ ಅಲ್ಲಿ ಆರ್ಟಿಫಿಷಿಯಲ್ ಲಿಂಬ್ ಸೆಂಟರ್ ಉಂಟಲ್ಲಿ, ಅವ್ರು ಮಾಡಿ ಕೊಡ್ತಾರೆ ಅದಕ್ಕೆ. ಅದು ಕೂಡ ಸೊ ಹಾಗಾಗಿ ಅವನ ಮುಂದಿನ ಜೀವನಕ್ಕೆ, ಈಗ ಪಾದವನ್ನು ಕಟ್ ಮಾಡಿತ್ತು ಅಥವಾ ಕಾಲನ್ನೇ ಒಂದು ಕಟ್ ಮಾಡಿದ್ರು ಕೂಡ ಮುಂದಿನ ಜೀವನಕ್ಕೆ ಏನು ತೊಂದರೆ? ಆರ್ಟಿಫಿಷಿಯಲ್ ಲಿಂಬ್ ಹಾಕೊಂಡು ತಿರುಗಾಡ್ಲಿಕ್ಕೆ ಆಗ್ತದೆ,
ಮತ್ತೆ ಒಂದು ಫೇಮಸ್ ಆಕ್ಟ್ರೆಸ್ ಇದ್ದಾರೆ ಅದರಲ್ಲಿ, ಸುಧಾ ಚಂದ್ರನ್ ಅಂತ ಹೇಳಿ, ಡ್ಯಾನ್ಸರ್ ಆಲ್ಸೋ. ಶಿ ಹ್ಯಾಸ್ ಲಾಸ್ಟ್ ಹರ್ ಫುಟ್ ಇನ್ ಆಕ್ಸಿಡೆಂಟ್, ಬಟ್ ಶಿ ಇಸ್ ಡೂಯಿಂಗ್ ಡ್ಯಾನ್ಸ್ ವಿತ್ ಆರ್ಟಿಫಿಷಿಯಲ್ ಫುಟ್ ಆಲ್ಸೋ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಅಂದರೆ ಆರೋಗ್ಯದ ಅಥವಾ ಇತರ ದೇಹಕ್ಕೆ ಅಥವಾ ಮುಂದಿನ ಜೀವನಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡೋದಿಲ್ಲ. ಆದರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತಾ ಇರಬೇಕು, ಅದೊಂದು ಬಿಡಬಾರ್ದು. ಅದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕು. ನೀವು ಏನೂ ಮಾಡಿ, ಎಂಥದ್ದು ಸರ್ಕಸ್ ಮಾಡಿ ಸರ್, ಆದರೆ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಬೇಕೇ ಬೇಕು. ಅದರೊಟ್ಟಿಗೆ ಇದು ಎಂತ ಬೇಕಾದ್ರೆ ಮಾಡಿ, ನೀವು ಅದು ಡಯಾಬಿಟಿಸ್ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಬಾರ್ದು. ಒಂದು ವೇಳೆ ಸ್ವಲ್ಪ ಏನು ಹೇಳ್ತಾರೆ ಉದಾಸೀನ ಮಾಡಿದ್ದೆ ಅಂತ ಆದರೆ ಅದು ಮತ್ತೊಂದು ಸಮಸ್ಯೆಗೆ ಕಾಡ್ಬೋದು. ಖಂಡಿತವಾಗಿ ಕಾಡ್ಬೋದು. ಅದು ನಾವು ಪೇಷಂಟ್ಗಳಿಗೆ ಹೇಳ್ತಾ ಇರ್ತೇವೆ, ನಾವು ಅವ್ರಿಗೆ ಕೌನ್ಸಿಲ್ ಮಾಡಿ ಹೇಳ್ತಾ ಇರ್ತೇವೆ, ಇದರಿಂದ ಪ್ರಾಬ್ಲಮ್ ಇದು ಬರ್ಬೋದು, ಜಾಗ್ರತೆ ಮಾಡಿ, ಬಂದ ತಕ್ಷಣ ಸಣ್ಣ ಲಕ್ಷಣ ಬಂದ ತಕ್ಷಣ ಬಂದುಬಿಡಿ ಅಂತ ಹೇಳ್ತೇವೆ. ಸ್ವಲ್ಪ ಬರೋದಿಲ್ಲ. ಈಗ ಪಾದ ಕಟ್ ಮಾಡುವಂಥದ್ದೆಲ್ಲ ಅದು ತುಂಬ ಎಕ್ಸ್ಪೆನ್ಸಿವ್ ಚಿಕಿತ್ಸೆ ಸರ್? ಇಲ್ಲ, ಎಕ್ಸ್ಪೆನ್ಸಿವ್ ಚಿಕಿತ್ಸೆ ಇಲ್ಲ. ಅದು ನಾವು ಮಾಡಲಿಕ್ಕೆ ನಮಗೆ ಒಂದು ನಿಜವಾಗಿ ಬೇಜಾರಾಗ್ತದೆ. ನಾವು ಅದಕ್ಕೆ ಚಾರ್ಜ್ ಕೂಡ ಜಾಸ್ತಿ ಮಾಡೋದಿಲ್ಲ. ನಾವು ಒಂದಾಗ ಆಪರೇಷನ್ ಮಾಡಿ ಅವರಿಗೆ ಜಾಸ್ತಿ ಒಳ್ಳೆದಾಗ್ತದೆ ಅಂತ ಹೇಳಿದ್ರೆ ನಾವು ಖುಷಿ. ತೆಗೆದು ಕಟ್ ಮಾಡೋದು ಯಾವತ್ತು ಬೇಜಾರು ಸಂಗತಿ ಅದು, ಕಟ್ ಮಾಡೋದು ಅಂತ ಹೇಳಿದ್ರೆ ಅದು ಚಾರ್ಜ್ ನಾವು ಜಾಸ್ತಿ ಮಾಡೋದಿಲ್ಲ ಅಂತವರಿಗೆ. ಬಹುಶಃ ಈಗ ಇವತ್ತಿನ ಆಧುನಿಕ ಮೆಡಿಸಿನ್ ಎಲ್ಲ ಬಂದ ನಂತರ ಈ ರೀತಿಯ ಬದಲಿ ವ್ಯವಸ್ಥೆಗಳು, ಪರ್ಯಾಯ ವ್ಯವಸ್ಥೆಗಳೆಲ್ಲ ಬಹುಶಃ ಹಳೆ ಕಾಲದಲ್ಲೆಲ್ಲ ತುಂಬ ಸಫರ್ ಆಗಿರ್ಬೋದಲ್ಲ ಜನ? ತುಂಬ ಸಫರ್ ಆಗಿರ್ತಾರೆ. ಈಗ ನಮ್ಗೆ ಏನಾದರೂ ರಕ್ತನಲ್ಲಿ ನ್ಯಾರೋ ಆದ್ರೆ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡ್ತೇವೆ ನಾವು. ಮುಂಚೆ ಆಂಜಿಯೋಪ್ಲಾಸ್ಟಿ ಎಲ್ಲ ಇರಲಿಲ್ಲ, ಎಲ್ಲ ಸಫರ್ ಆಗಿಬಿಟ್ಟಿದ್ದಾರೆ. ಈಗಿನ ಜನಾಂಗ ತುಂಬಾ ಫೆಸಿಲಿಟಿ ಉಂಟು, ಹಾಗೂ ಎಕ್ಸ್ಪೆನ್ಸಿವ್ ಕೂಡ ಉಂಟು. ವೆರಿ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಕೂಡ ಸಿಗ್ಬೋದು ನಿಮಗೆ. ಮುಂಚೆ ಎಲ್ಲ ಎಷ್ಟು ದುಡಿದ್ರು ಕೂಡ ಟ್ರೀಟ್ಮೆಂಟ್ ಜನ ಎಲ್ಲ ಮಾಡ್ಲಿಕ್ಕೆ ಜನ ಇಲ್ಲ, ಗೊತ್ತಿಲ್ಲ, ಆಗಿತ್ತು. ಕಾಲಕ್ಕೆ ತಕ್ಕಾಗಿ ಬದಲಾಗಿ ಬರ್ತಾ ಇದ್ದೇವೆ ನಾವು, ಹೈಟೆಕ್ ಆಗಿ ಬರ್ತಾ ಇದ್ದೇವೆ ನಾವೀಗ. ಎಲ್ಲ ಅಡ್ವಾನ್ಸ್ಡ್ ಏನು ತಂತ್ರಜ್ಞಾನಗಳು, ಟೆಕ್ನಾಲಜಿಗಳು ನಮ್ಮ ಜೊತೆಗೆ ಎಲ್ಲ ಅಂದ್ರೆ ಎಲ್ಲ ಸಮಸ್ಯೆಗಳಿಗೆ ಕೂಡ, ಆರೋಗ್ಯ ಸಮಸ್ಯೆಗಳಿಗೆ ಕೂಡ ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾವತ್ತು ನಾವು ಅದರ ಒಳಗೆ ಇಟ್ಕೊಂಡು ಅದರ ವಿಷಯ ನಮ್ಗೆ ಯಾವತ್ತು ಮನಸ್ಸಲ್ಲಿ ಇರಬೇಕು. ನಾವು ಇಂಥ ಶೈಲಿ ಇರಬೇಕು, ಇಂಥ ಕಮ್ಮಿ ಮಾಡಬೇಕು, ಕಂಟ್ರೋಲ್ ಇಡಬೇಕು, ನಮ್ಮ ಮನಸ್ಸಿಗೆ ಬರಬೇಕು ಅದು. ಖಂಡಿತ ಜೀವನ ಶೈಲಿಯ ಬಗ್ಗೆ ನೀವು ಮತ್ತೆ ಕೂಡ ಮಾತಾಡ್ತಾ ಇದ್ದೀರಿ. ಒಳ್ಳೆ ರೀತಿಯ ಜೀವನ ಶೈಲಿಯನ್ನು ರೂಪಿಸಿಕೊಳ್ಬೇಕಂತ. ಖಂಡಿತವಾಗಿ ಅದು ಲಾಸ್ಟ್ ಸೆಂಟೆನ್ಸ್ ಅದೇ. ಐ ವುಡ್ ಲೈಕ್ ಟು ಟೆಲ್, ಡೋಂಟ್ ನೆಗ್ಲೆಕ್ಟ್ ಯುವರ್ ಡೇ ಟು ಡೇ ವರ್ಕ್, ಬಿಕಾಸ್ ನಮ್ಮ ಶರೀರ 24 hours ಎವ್ರಿ ಡೇ ಅಂಟಿಲ್ ಯು ಲಿವ್ ಅದು ಕೆಲಸ ಮಾಡ್ತಾ ಇದೆ. ನಾವು ಯಾಕೆ ಉದಾಸೀನ ಮಾಡಬೇಕು? ನಮ್ಮ ದೇಹ ನಮ್ಗೋಸ್ಕರ ಕೆಲಸ ಮಾಡ್ತಾ ಇದೆ, ನಮ್ಮ ದೇಹ ಸರಿ ಮಾಡಿ ಇಡ್ಲಿಕ್ಕೆ ನಮ್ಮ ದೇಹ ಕೆಲಸ ಮಾಡ್ತಾ ಇದೆ, ನಮ್ಗೆ ಯಾಕೆ ಉದಾಸೀನ ಬರಬೇಕದು? ಡಾಕ್ಟರ್, ನಾವೇ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ. ಥ್ಯಾಂಕ್ ಯು ವೆರಿ ಮಚ್. ಈ ದಿವಸ ನಮ್ಮ ಜೊತೆಗೆ ಏನು ಡಯಾಬಿಟಿಕ್ ಫುಟ್ ಅಂದರೆ ಕಾಲಿನ ಹಾಗೆ ಬಂದಂಥ ಸಮಸ್ಯೆ, ಅದು ಕೂಡ ಡಯಾಬಿಟಿಕ್ ಕಾರಣದಿಂದಾಗಿ, ಮಧುಮೇಹದಿಂದಾಗಿ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಮತ್ತು ಯಾವಾಗ ಚಿಕಿತ್ಸೆ ಪಡಿಬೇಕು, ಏನು ಪರಿಹಾರ, ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಅನಂತ ಪ್ರಭು ಅವರು ತುಂಬ ಸುವಿವರವಾಗಿ ನಮ್ಮ ಜೊತೆಗೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಡಾಕ್ಟರ್. ಧನ್ಯವಾದ. ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಇದು ಎನ್ ಆರೋಗ್ಯ ಮಾತುಕತೆ, ಎನ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸಿರುವಂಥ ಎನ್ ಆರೋಗ್ಯ. ಧನ್ಯವಾದಗಳು.